ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತ ಮೂಡುಬಿದ್ರೆ ಉಪವಿಭಾಗದ ವತಿಯಿಂದ ಸಮಾಜ ಮಂದಿರದ ಆವರಣದಲ್ಲಿ ಜನಸಂಪರ್ಕ ಸಭೆ ನಡೆಯಿತು. ರೈತ ಮುಖಂಡ ಅಲ್ವಿನ್ ಮೆನೇಜಸ್ ಜನಸಂಪರ್ಕ ಸಭೆಯಲ್ಲಿ ಮಾತನಾಡಿ, ವಿದ್ಯುತ್ ಪ್ರತಿಯೊಬ್ಬರಿಗೂ ಕೂಡ ಬೇಕು. ನಾವು ಎನ್ಎಸ್ಸಿ ಸಿಎಎಯಲ್ಲೇ ಕಾಲ ಕಳೆಯುತ್ತಿದ್ದೇವೆ. ಕಳೆದ ತಿಂಗಳಿನಲ್ಲಿ ಸಭೆ ನಡೆಸಲು ಕರ್ಫ್ಯೂ ಅಡಚಣೆಯಾಯಿತು. ಇದೀಗ ನಮ್ಮ ಮೇಲೆ ಅಭಿಮಾನದಿಂದ ಬಂದು ಮಾತನಾಡಿ ಹೋಗುತ್ತೀರಿ. ಇಲಾಖೆ ನಿಮಗೆ ವಾಹನ ನೀಡುತ್ತೆ, ಕಂಬ ನೀಡುತ್ತದೆ, ಜೊತೆಗೆ ಅನುದಾನವನ್ನು ನೀಡುತ್ತದೆ. ಆದರೆ ನಿಮಗೆ ಅಭಿವೃದ್ಧಿ ಮಾಡಲು ಮತ್ತು ಗುಣಮಟ್ಟದ ಕರೆಂಟ್ ನೀಡಲು ಇನ್ನೂ ಸಾಧ್ಯವಾಗಿಲ್ಲ ಎಂದು ಅವರು ಮೆಸ್ಕಾಂ ಅಧಿಕಾರಿಗಳಿಗೆ ಆರೋಪಿಸಿದರು. ಮೂಡುಬಿದ್ರೆ ಸಬ್ಸ್ಟೇಷನ್ ಎಲ್ಲ ನಮ್ಮ ಇದ್ದಾರೆ ಮಾತಾಡಿದವರು ಯಾರು ಏನು ಕೆಲಸ ಆಯ್ತು ಚಿತ್ತಡಿಯಲ್ಲಿ ನಾವು ಪ್ರತಿಭಟನೆ ಮಾಡಿದ್ದೇವೆ, ಧರಣಿ ಮಾಡಿದ್ವಿ. ಈಗಲೂ ಕೂಡ ನನಗೆ ಫೋನ್ ಮಾಡಿದರು, ಮಾಜಿ ಉಪೇಂದ್ರ ಮತ್ತೆ ಇವರು ಬಂದಿದ್ದಾರೆ, ಇವರು ಎಲ್ಲ ಬಂದಿದ್ದಾರೆ. ಸೊ ನಾವು ಒಂದು ಕಾರ್ಯಕ್ರಮ ಹಾಕಿಕೊಳ್ಬೇಕು ಅಂತೇಳಿ ಈ NRC ಮತ್ತು CAದಲ್ಲಿ ಅದರಲ್ಲೇ ಹೋಯಿತು. ನಮ್ದು ನಿಮ್ಮ ಬಗ್ಗೆ ಮುತುವರ್ಜಿ ವಹಿಸಲಿಕ್ಕೆ ಆಗಿಲ್ಲ. ಹೋದ ಸಲ ಜನ ಸಂಪರ್ಕ ಸಭೆ ಇತ್ತು 21ಕ್ಕೆ, ಆ ದಿನ ಕರ್ಫ್ಯೂ ಆಯಿತು. ಈ ಸಲ ಬಂದು ನಿಮ್ಮ ಮೇಲೆ ಅಭಿಮಾನ ಇಟ್ಟು ಬರ್ತೇವೆ, ನೀವು ಮಾತಾಡ್ತೀವಿ, ಬುಕ್ಕಲ್ಲಿ ಬರೀತೀವಿ, ಹೋಗ್ತೀವಿ. ಕೆಲಸ ಅಂತ ಆಗುದಿಲ್ಲ. ಗುಣಮಟ್ಟದ ಕರೆಂಟ್ ನೀವು ಕೊಡಲಿಕ್ಕೆ ನಿಮ್ಮಿಂದ ಇಷ್ಟರ ತನಕ ಆಗಿಲ್ಲ. ಇಷ್ಟು ವೆಹಿಕಲ್ ಇದೆ, ಅನುದಾನ ಇದೆ, ಕಂಬ ಕೊಡ್ತಾರೆ, ಎಲ್ಲ ಕೊಡ್ತಾರೆ ನಿಮಗೆ. ಅದು ಇಂಪ್ರೂವ್ಮೆಂಟ್ ಇಲ್ಲ, ನಮ್ಮದು ಅಭಿವೃದ್ಧಿ ಇಲ್ಲ, ನಮಗೆ ಲಾಭ ಇಲ್ಲ. ವೇಣೂರಿನಲ್ಲಿ ಸಬ್ಸ್ಟೇಷನ್ ಆದಾಗ ಈ ಕಡೆ ಜಾಸ್ತಿ ವೋಲ್ಟೇಜ್ ಸಿಗಬಹುದೆಂದು ನಿರೀಕ್ಷೆ ಇತ್ತು, ಆದರೆ ವೋಲ್ಟೇಜ್ ಸಿಕ್ಕಿಲ್ಲ. ಇದೀಗ ಶಿರ್ತಾಡಿಯಲ್ಲಿ ಸಬ್ಸ್ಟೇಷನ್ ಮಾಡಲು 2 ತಿಂಗಳಲ್ಲಿ ಅಪ್ರೂವಲ್ ಮಾಡಿ ಕಳುಹಿಸಲಾಗುವುದು. 1 ವರ್ಷದಲ್ಲಿ ಸಿದ್ಧಗೊಳ್ಳುತ್ತದೆ ಎಂದು ಮೆಸ್ಕಾಂನ ಅಧೀಕ್ಷಕ ಇಂಜಿನಿಯರ್ ಮಂಜಪ್ಪ ಉತ್ತರಿಸಿದರು. ಅದಕ್ಕೆ ನನಗೆ ನಿಮ್ಮ ರಿಪೋರ್ಟ್ ಬೇಕು. ಒಂದು ಎರಡನೇದು, ಅದರ ಹತ್ರನೇ LT ಲೈನ್ ತುಂಬಾ ಜೋತು ಬಿದ್ದಿದೆ, ಅದಕ್ಕೆ ತಕ್ಷಣ ಪರಿಹಾರ ಆಗಬೇಕು ಅಂತ ಹೇಳಿದ್ದಾರೆ. ಅದು ನೋಡಿ, ಏನು ಇಂಟರ್ಮೀಡಿಯೇಟಾ ಅಥವಾ ಅದನ್ನು ಲೂಸ್ ಪ್ಯಾನ್ ಅನ್ನು ರೀಸ್ಟ್ರಿಂಗ್ ಮಾಡೋದಾ ನೋಡಿ, ಎರಡರ ಬಗ್ಗೆ ನೋಡಿ ನನಗೆ ಹೇಳಬೇಕು. ಮತ್ತೆ ಇನ್ನೊಂದು ಹೇಳಿರುವಂಥದ್ದು ನೀವು ನೋಡ್ತೀರಲ್ಲ, ನಾವು ಎಂಟ್ರಿ ಮಾಡ್ಕೋಬೇಕಾ? ಈ ಸಂದರ್ಭ ಮೆಸ್ಕಾಂ ವಿಭಾಗೀಯ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ಸತೀಶ್, ಸಹಾಯಕ ಇಂಜಿನಿಯರ್ ಸಂತೋಷ್, ಮೂಡುಬಿದ್ರೆ ಮೆಸ್ಕಾಂ ಇಲಾಖೆಯ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ಗುರುವ ಪಿ, ಬೆಳುವಾಯಿಯ ಮೆಸ್ಕಾಂ ಅಧಿಕಾರಿ ಕ್ಲೆಮೆಂಟ್ ಮತ್ತಿತರರು ಉಪಸ್ಥಿತರಿದ್ದರು.